ಕೇರಳದ ಕಾಸರಗೋಡಿನ ಜನನಿಬಿಡ ಪ್ರದೇಶದಲ್ಲಿ ಅಪರಿಚಿತ ಡ್ರೋನ್ ಪತ್ತೆಯಾಗಿದೆ. ಜಿಲ್ಲೆಯ ಚಿಗುರುಪಾದೆ ಎಂಬಲ್ಲಿ ಈ ವಿಮಾನ ಆಕಾರದ ಡ್ರೋನ್ ಪತ್ತೆಯಾಗಿದ್ದು, ಸ್ಥಳಕ್ಕೆ ಮಂಜೇಶ್ವರ ಪೊಲೀಸರು ಧಾವಿಸಿದ್ದಾರೆ. ಈ ಅಪರಿಚಿತ ಡ್ರೋನ್ನಿಂದ ಸ್ಥಳೀಯ ಜನ ಆತಂಕಕ್ಕೀಡಾಗಿದ್ದು, ಪುಟ್ಟ ವಿಮಾನ ಆಕಾರದ ಈ ಡ್ರೋನ್ ವೀಕ್ಷಣೆಗೆ ಸುತ್ತಮುತ್ತಲ ಜನ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಡ್ರೋನ್ ಮಾಹಿತಿ ಪಡೆದ ಪೊಲೀಸರು ಅದರ ವಾರಸುದಾರರ ಮಾಹಿತಿ ಕಲೆ ಹಾಕಿದ್ದು, ಕೊನೆಗೂ ಅದು ಗೇಲ್ ಕಂಪನಿಗೆ ಸೇರಿದ್ದಾಗಿದೆ ಎಂದು ವಿಚಾರಣೆಯಿಂದ ಗೊತ್ತಾಗಿದ್ದು, ಗ್ಯಾಸ್ ಪೈಪ್ಲೈನ್ ಸಂಬಂಧಿಸಿದಂತೆ ಸರ್ವೆ ನಡೆಸುತ್ತಿದ್ದಾಗ ಏಕಾಏಕಿ GPS ಸಂಪರ್ಕ ಕಳೆದುಕೊಂಡು ಜನನಿಬಿಡ ಪ್ರದೇಶದಲ್ಲಿ ಹೋಗಿ ಡ್ರೋನ್ ಬಿದ್ದಿತ್ತು ಎನ್ನಲಾಗಿದೆ. ತೀವ್ರ ವಿಚಾರಣೆ ಬಳಿಕ ಗೇಲ್ ಕಂಪನಿಯ ಸಿಬ್ಬಂದಿ ಡ್ರೋನನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ದಾರೆ ಎಂದು ತಿಳಿದುಬಂದಿದೆ.